ಪ್ರಮೋಷನ್ ಅಂತೆಲ್ಲ ಇಲ್ಲ ಸರ್. ಇವತ್ತು ನಾನು ಹುಟ್ಟುಹಬ್ಬ ಸಂಭ್ರಮಾಚರಣೆ ಯಾವತ್ತೂ ಮಾಡೋದವನಲ್ಲ. ನಂಗೆ ಅದ್ರಲ್ಲಿ ನಂಬಿಕೆನೂ ಇಲ್ಲ. ಅಪ್ಪು ಸರ್ ಅಗಲಿಕೆಯಲ್ಲಿ ನಾವ್ಯಾವ ಸಂಭ್ರಮ ಮಾಡೋಣ ಸರ್. ವಿಷಯ ಇಷ್ಟೇ, ನಟ ಬ್ಯಾಂಕರ್ದ ವಿಶೇಷವಾದ ಪೋಸ್ಟಿಂಗ್ ಐತೆ ಬಾಸ್ ಅಂತ ನೆನ್ನೆ ಹೇಳಿದೆ. ಬೆಳಗ್ಗೆ 8:00 ಹೋಯ್ತಿದ್ದಲ್ಲಪ್ಪ ನಾನು ಡೆಲ್ಲಿಗೆ, ಕೆಲಸ ಅದೇ ನನಗೆ ಅಂತ ಹೇಳಿದ್ರು. ಬಾಸ್ ಅದೇ ನನ್ನ ಬರ್ತಡೆಗೆ ನಿಮ್ದು ಯಾವಾಗಲೂ ಇರಲೇಬೇಕು ಅಂದಾಗ ನಾನು ನಿಂಗೆ ಯಾವತ್ತೂ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ, ಮನೆಗೆ ಬಂದ್ಬಿಡು ಬೆಳಗ್ಗೆ ಅಂದರು. ನಮಗೆ ಯಾವತ್ತೂ ಸಿದ್ದರಾಮಣ್ಣ ಒಂದು ಮಾರ್ಗದರ್ಶಕರು, ಸ್ಟ್ರೆಂತು. MLA ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಫುಲ್ ಸಿನಿಮಾ ನೋಡ್ತಾರೆ ಸರ್. ನಂದು ಯಾವುದೇ ಕಾರಣಕ್ಕೂ ಸ್ವಲ್ಪ ನೋಡೋದು ಅದೆಲ್ಲ ಇಲ್ಲ, ಕಂಪ್ಲೀಟ್ ಸಿನಿಮಾ ನೋಡ್ತಾರೆ. ಈ ಸಿನಿಮಾದಲ್ಲಿ ನಾನು ಒಬ್ಬ ಹೀರೋ ಅಂತ ಅಂದ್ಕೊಂಡಿದ್ದಾರೆ, ನೀವೆಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಸಿನಿಮಾ ಶುರುವಾದಾಗ ನಾನು ಹೀರೋ, ಸಿನಿಮಾ ಮುಗಿದ ಮೇಲೆ 6 ಜನ ಹೀರೋ ಕಾಣಿಸ್ತಾರೆ ಸರ್. 6 ಜನ ಅಂದರೆ ಓಂ ಪ್ರಕಾಶ್ ರಾವ್ ಇರ್ಬೋದು, ಕುರಿ ಪ್ರತಾಪ್ ಇರ್ಬೋದು, ಎಲ್ಲರೂ, ಸಾಯಿ ಕುಮಾರ್ ಸರ್ ಅದ್ಭುತವಾಗಿ ಪರ್ಫಾರ್ಮ್, ಒಬ್ಬೊಬ್ಬರು ಒಂದೊಂದು ರೀತಿ ನಿಂತಿರೋದು ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ನಿಹಾರಿಕಾ ಅವರು ಫಸ್ಟ್ ಟೈಮ್ ನಾಯಕಿಯಾಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಬಹಳ ಖುಷಿ. ಚಂದನ ಅವರು ಕೂಡ ಮೋಸ್ಟ್ ಪವರ್ಫುಲ್ ರೋಲ್ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಬಿಗಿನಿಂಗ್ ಶಾಟಿಂದ ಕ್ಲೈಮ್ಯಾಕ್ಸ್ ತನಕ ನಿಮ್ಮನ್ನು ಕಾಡುವಂತಹ ಒಂದು ವಿಶೇಷವಾದ ಪಾತ್ರ ಇವರೆಲ್ಲರ ಸಹಕಾರದಿಂದ ಆಯಿತು. ಸೊ ಸಿದ್ದರಾಮಣ್ಣ ಸರ್ನ ಪೋಸ್ಟರ್ ಲಾಂಚ್, ಯಾಕೆಂದರೆ ಅವ್ರ ಹೆಸರಲ್ಲೇ ರಾಮ ಇದೆ ಸರ್. ಸಿದ್ದರಾಮಯ್ಯ ಇದಾರಲ್ಲ, ಅವ್ರ ಹೆಸರಲ್ಲೇ ರಾಮ, ಸಿದ್ದರಾಮಯ್ಯ. ಸೊ ಇದ್ರಲ್ಲಿ ರಾಮನ ಒಂದು ವಿಶೇಷವಾದ ಪೋಸ್ಟ್ ಇದೆ. ಆ ಪೋಸ್ಟು ಬಹುಶಃ ಅವ್ರು ನೋಡೇ ಖುಷಿ ಆಗ್ಬಿಟ್ರು, ಏನಪ್ಪ ಹಿಂಗೆಲ್ಲ ಮಾಡ್ಬಿಟ್ಟಿದೆ ನೀನು ಅಂತ. ನೆನ್ನೆ ಅದೇ ಹೇಳಿದಾಗ ಬೆಳಗ್ಗೆ ಮನೆಗೆ ಬಂದ್ಬಿಡು, ನಾನು ಡೆಲ್ಲಿಗೆ ಹೋಗ್ಬೇಕು, ನನಗೆ ಅಲ್ಲೆಲ್ಲ ಲೇಟ್ ಕಿಟ್ ಮಾಡ್ಕೊ ಕೂತ್ಕೋಬೇಡ ನೀನು, ನಾನು ಬೇಗ ಬಾ ಅಂದರು. ಬಂದು ಹಾರೈಸ್ತಾರೆ. ಈಗ ಬರ್ತಿದ್ದಂಗೆ ಮಾರ್ಚಲ್ಲಿ ಮಾಡಲ್ಲ ಸರ್, ಬಿಕಾಸ್ ಅಪ್ಪು ಸರ್ ಮೇಲಿರೋ ಗೌರವಕ್ಕೆ ನಾವು ಅವ್ರನ್ನ ಬೇರೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ. ಯಾಕೆಂದರೆ ಈ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಾನು ಹೀರೋ, ಸಿನಿಮಾ ಮುಗಿದ ಮೇಲೆ 6 ಜನ ಹೀರೋ ಕಾಣಿಸ್ತಾರೆ ಸರ್. 6 ಜನ ಅಂದರೆ ಓಂ ಪ್ರಕಾಶ್ ರಾವ್ ಇರ್ಬೋದು, ಕುರಿ ಪ್ರತಾಪ್ ಇರ್ಬೋದು, ಎಲ್ಲರೂ, ಸಾಯಿ ಕುಮಾರ್ ಸರ್ ಅದ್ಭುತವಾಗಿ ಪರ್ಫಾರ್ಮ್, ಒಬ್ಬೊಬ್ಬರು ಒಂದೊಂದು ರೀತಿ ನಿಂತಿರೋದು ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ನಿಹಾರಿಕಾ ಅವರು ಫಸ್ಟ್ ಟೈಮ್ ನಾಯಕಿಯಾಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಬಹಳ ಖುಷಿ. ಚಂದನ ಅವರು ಕೂಡ ಮೋಸ್ಟ್ ಪವರ್ಫುಲ್ ರೋಲ್ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಬಿಗಿನಿಂಗ್ ಶಾಟಿಂದ ಕ್ಲೈಮ್ಯಾಕ್ಸ್ ತನಕ ನಿಮ್ಮನ್ನು ಕಾಡುವಂತಹ ಒಂದು ವಿಶೇಷವಾದ ಪಾತ್ರ ಇವರೆಲ್ಲರ ಸಹಕಾರದಿಂದ ಆಯಿತು. ಸೊ ಸಿದ್ದರಾಮಣ್ಣ ಸರ್ನ ಪೋಸ್ಟರ್ ಲಾಂಚ್, ಯಾಕೆಂದರೆ ಅವ್ರ ಹೆಸರಲ್ಲೇ ರಾಮ ಇದೆ ಸರ್. ಸಿದ್ದರಾಮಯ್ಯ ಇದಾರಲ್ಲ, ಅವ್ರ ಹೆಸರಲ್ಲೇ ರಾಮ, ಸಿದ್ದರಾಮಯ್ಯ. ಸೊ ಇದ್ರಲ್ಲಿ ರಾಮನ ಒಂದು ವಿಶೇಷವಾದ ಪೋಸ್ಟ್ ಇದೆ. ಆ ಪೋಸ್ಟು ಬಹುಶಃ ಅವ್ರು ನೋಡೇ ಖುಷಿ ಆಗ್ಬಿಟ್ರು, ಏನಪ್ಪ ಹಿಂಗೆಲ್ಲ ಮಾಡ್ಬಿಟ್ಟಿದೆ ನೀನು ಅಂತ. ನೆನ್ನೆ ಅದೇ ಹೇಳಿದಾಗ ಬೆಳಗ್ಗೆ ಮನೆಗೆ ಬಂದ್ಬಿಡು, ನಾನು ಡೆಲ್ಲಿಗೆ ಹೋಗ್ಬೇಕು, ನನಗೆ ಅಲ್ಲೆಲ್ಲ ಲೇಟ್ ಕಿಟ್ ಮಾಡ್ಕೊ ಕೂತ್ಕೋಬೇಡ ನೀನು, ನಾನು ಬೇಗ ಬಾ ಅಂದರು. ಬಂದು ಹಾರೈಸ್ತಾರೆ. ಈಗ ಬರ್ತಿದ್ದಂಗೆ ಮಾರ್ಚಲ್ಲಿ ಮಾಡಲ್ಲ ಸರ್, ಬಿಕಾಸ್ ಅಪ್ಪು ಸರ್ ಮೇಲಿರೋ ಗೌರವಕ್ಕೆ ನಾವು ಅವ್ರನ್ನ ಬೇರೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ. ಯಾಕೆಂದರೆ ಈ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತಿದ್ದ ಅಪ್ಪು ಸರ್. ಧ್ರುವ ಸರ್ಜಾ ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಸರ್. ಉಪ್ಪಿ ಸರ್ ಟೈಟಲ್ ಟ್ರ್ಯಾಕ್ ಹಾಡಿದ್ದಾರೆ. ಹೌದಾ, ಧ್ರುವ ಎಲ್ಲ ಮಾಡಿದಾರಾ ಅಂತೆಲ್ಲ ಕೇಳಿ ಎಂಜಾಯ್ ಮಾಡಿದ್ದಾರೆ. ಇವತ್ತು ಸಿನಿಮಾದ ವಿಶೇಷ ಪೋಸ್ಟರ್ ಸರ್. ನೀವು ಆ ಗೆಟಪ್ಪಲ್ಲಿ ನೋಡಿರೋದೇ ಇಲ್ಲ ನನ್ನ. ಆ್ಯಂಡ್ ಸಿದ್ದರಾಮಯ್ಯ ಸರ್ ಅಂಥ ಪೋಸ್ಟರ್ನ ಅಷ್ಟು ಎಂಜಾಯ್ ಮಾಡಿ ಖುಷಿಯಿಂದ ಹಾರೈಸೋದಿದೆಯಲ್ಲ, ಅದು ನಮಗೆ ಹೆಮ್ಮೆ ಅದು. ಸೊ ಇವತ್ತು ಅದೇ ನಮಗೆ ಒಂದು ಸಂಭ್ರಮ, ಅದರ ಹೊರತಾಗಿ ಯಾವುದೂ ಇಲ್ಲ. ನಿಹಾರಿಕಾ ಬಹುಶಃ ನಿಮ್ಮೆಲ್ಲರ ಮಾಧ್ಯಮದವರ ಕನ್ನಡಿಗರ ಆಶೀರ್ವಾದ ಇದ್ರೆ ಆಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಒಂದು ಅವಕಾಶ, ಒಂದು ಅವ್ರು ಕೇಳ್ತಾ ಇರೋದೇನೆಂದರೆ ಎಲ್ಲ ಕನ್ನಡಿಗರ ಆಶೀರ್ವಾದದ ನಿರೀಕ್ಷೆಯಲ್ಲಿದ್ದಾರೆ ನಿಮ್ಮ ಹಾರೈಕೆಯಲ್ಲಿ. ಚಂದನ ಕೂಡ ಬಹಳ ಪ್ರತಿಭಾವಂತೆ, ಕಿರುತೆರೆಯಲ್ಲಿ ಬಹಳ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀನಿ. ಕನ್ನಡ ಟೈಮ್ ಬಹಳಷ್ಟು ಒತ್ತಡದಲ್ಲಿ ಸ್ವಲ್ಪ ಈ ಸಿನಿಮಾ ಖಂಡಿತ ಸರ್. ಒಂದು ಸೆಕೆಂಡಲ್ಲಿ ನೋಡ್ತೀನಿ, ಸೈಲೆಂಟ್ ಮಾಡಿ ಇದು ಮಾಡಿಟ್ಬಿಟ್ಟಿದ್ದೀನಿ, ಏನದು ಫ್ಲೈಟ್ ಮೋಡು. ಬಾಸ್ ಅಂತೂ ಫುಲ್ ಫಿಲ್ ಆಗ್ಬಿಟ್ಟವ್ರೆ. ಥ್ಯಾಂಕ್ ಯು ಹೋಗ್ಬನ್ನಿ ಸರ್, ಒಳ್ಳೆದಾಗಿ ನಡ್ರಿ ಕಾರ್ತಾನೆ, ನಡ್ರಿ. ಇಲ್ಲ, ನಾವು ನಮ್ಮ ವೆಹಿಕಲ್, ನೀವು ನಮ್ಮ ವೆಹಿಕಲ್ ಇಟ್ಬಿಡಿ. ಶಿವಣ್ಣ ನಾನು ಕಾರ್ ಓಡಿಸೋದು ಬರಲ್ಲ, ಸುಮ್ಮನೆ ಕೂತ್ಕೋತೀನಿ ಅಷ್ಟೇ. ನಾನು ಓಡಿಸ್ಬಿಟ್ರೆ ಇವರು